ಸೇವಾಂಜಲಿ ಪ್ರತಿಷ್ಠಾನ ಪರಂಗಿಪೇಟೆ ಇದರ ವತಿಯಿಂದ ಸೇವಾಂಜಲಿ ಸಭಾಂಗಣದಲ್ಲಿ ನಡೆದ ಶಿವದೂತೆ ಗುಳಿಗೆ ನಾಟಕದ ಪೂರ್ವಭಾವಿಯಾಗಿ ಕಲಾ ಸಂಗಮದ ಮುಖ್ಯಸ್ಥ ನಾಟಕಕಾರ ವಿಜಯಕುಮಾರ್ ಕೊಡ್ಯಾಲ್ಬೈಲ್ ಅವರನ್ನು ಸನ್ಮಾನಿಸಲಾಯಿತು. ಬಳಿಕ ಮಾತನಾಡಿದ ಅವರು, ಕಲಾಪ್ರೇಮಿಗಳ ಪ್ರೋತ್ಸಾಹದಿಂದಾಗಿ ಶಿವದೂತೆ ಗುಳಿಗೆ ನಾಟಕ ಕಡಿಮೆ ಅವಧಿಯಲ್ಲಿ ಹೆಚ್ಚು ಪ್ರದರ್ಶನವನ್ನ ಕಂಡಿದೆ. 1000 ಪ್ರದರ್ಶನಗೊಳ್ಳುವ ಸಾಧ್ಯತೆ ಇದ್ದು, ಇದೊಂದು ಚಾರಿತ್ರಿಕ ದಾಖಲೆಯಾಗಲಿದೆ. ಹೊಸತನದ ನಾಟಕಗಳು ಬಂದಾಗ ಕಲಾಪ್ರೇಮಿಗಳು ಸಹಕಾರ ನೀಡಿ ತುಳು ರಂಗಭೂಮಿ ಬೆಳೆಯಲು ಅವಕಾಶ ಮಾಡಿಕೊಡಿ ಎಂದರು. ಶಿವದೂತಗಳಿಗೆ ಇನ್ನು ಕಡಿಮೆ ಅವಧಿಡು ಏಪ್ರಿಲ್ 5 ತಾರೀಕಿಗೆ ನೂತನ ಪ್ರದರ್ಶನ ತೂಯರಡು ಬಹುಶಃ ಎನ್ನ ಅಂದಾಜು 1,000 ಪ್ರಯೋಗ ಮುಟ್ಟಲ ಬೋಪನಂಚಿನ ಒಂಜಿ ಸಾಧ್ಯತೆ ಉಂಟು. ಚಾರಿತ್ರಿಕ ದಾಖಲೆ ಆಗ್ಬೋದು. ಈ ಚಾರಿತ್ರಿಕ ದಾಖಲೆಗೆ ಈ ನಾಟಕನ ಮಲ್ಪೈನ ಪೂರ ಸಂಘಟಕ ಮಿತ್ರರು ಇನ್ನು ಕೃಷ್ಣಕುಮಾರ್ ಪೂಂಜೇರವಡ್ ಇನ್ನು ಮೂರು ಸೇರಿದ ನಿಕ್ಕುಲು ಪೂರ ಈ ಚಾರಿತ್ರಿಕ ದಾಖಲೆಗೊಂಜಿ ಪಾಲುದಾರರ ಬೊಕ್ಕ ಸಾಕ್ಷಿ ಅಪರಂದು ಪಂಡ್ರೆ ಇಷ್ಟಪಡಬೇಕು. ದಯಗನ್ ಮಂಡ ಪ್ರೇಕ್ಷಕನ ಬೊಕ್ಕ ಸಂಘಟಕನ ಬೊಕ್ಕ ಮಾಧ್ಯಮ ಬಂಧುವಿನ ಪ್ರೋತ್ಸಾಹ ಇತ್ತೀಚಿನ ನಾಡ ಒಂದು ಈ ಮಟ್ಟಕ್ಕೆ ಹೋಗೋ ಸಾಧ್ಯತೆ ಇತ್ತೀಚೆ. ಹಿರಿಯ ರಂಗ ಕಲಾವಿದ ಮಂಜು ವಿಟ್ಲ ಸನ್ಮಾನಿತರ ಪರಿಚಯವನ್ನ ಮಾಡಿದ್ರು. ಬಂಟ್ವಾಳ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಮೋಹನ್ ರಾವ್, ಜಿಲ್ಲಾ ಪಂಚಾಯತ್ ಸದಸ್ಯ ರವೀಂದ್ರ ಕಂಬಳಿ, ಸೇವಾಂಜಲಿಯ ಆಡಳಿತ ಟ್ರಸ್ಟಿ ಕೃಷ್ಣಕುಮಾರ್ ಪೂಂಜಾ, ಕೋಶಾಧಿಕಾರಿ ಅರ್ಕುಳ ಗೋವಿಂದ್ ಶೆಣಿ, ಪ್ರಮುಖರಾದ ಕಂಪ ಸದಾನಂದ ಆಳ್ವ ಮತ್ತಿತರರು ಉಪಸ್ಥಿತರಿದ್ದರು.